ಏಳೂರು ಮಗುವೀರ ಮಹಾಸಭಾ ಯೋಜನೆಯಲ್ಲಿ ಹೆಜ್ಮಾಡಿಯಲ್ಲಿ ಆಚೆ ಮತ್ತು ಮಗುವೀರ ಸಭಾ ಮಹಿಳಾ ಮಂಡಳಿ ಹಾಗೂ ಮುಂಬೈ ಸಮಿತಿಯ ವತಿಯಿಂದ ಹೆಜ್ಮಾಡಿಯಲ್ಲಿ ಇಂದು ಬೆಳಗ್ಗೆ ಸಾಮೂಹಿಕ ಸಮುದ್ರ ಪೂಜೆ ನೆರವೇರಿಸಲಾಯಿತು. ಹೆಜ್ಮಾಡಿ ವೀರಮಾರುತಿ ದೇವ ಮಂದಿರದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಅಲ್ಲಿಂದ ಹಾಲು ತೆಂಗಿನಕಾಯಿ ಹೂಗಳನ್ನು ಭಜನಾ ಮೆರವಣಿಗೆಯೊಂದಿಗೆ ಹೆಜ್ಮಾಡಿಯ ಅಮಾಸೆ ಕೆರೆಯ ಸಮುದ್ರ ಕಿನಾರೆಗೆ ತಂದು ಸಮುದ್ರ ಕಿನಾರೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಸಮುದ್ರ ರಾಜನಿಗೆ ಹಾಲೆರೆಯಲಾಯಿತು. ಏಳೂರು ಮಗುವೀರ ಮಹಾಸಭಾ ಅಧ್ಯಕ್ಷ ಸದಾಶಿವ ಕೋಟ್ಯಾನ್ ರವರು ಸಮರ್ಪಕ ಮಾಹಿತಿ ನೀಡಿದರು. ಈ ಸಂದರ್ಭ 16 ಪಟ್ಲ ಮಗುವೀರ ಮಹಾಸಭಾದ ಅಧ್ಯಕ್ಷ ರವಿ ಎಸ್ ಕುಂದರ್, ಗುಂಡಿ ಮಗುವೀರ ಮಹಾಸಭಾ ಅಧ್ಯಕ್ಷ ಲೋಕನಾಥ್ ಗುರಿಕಾರ, ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಮೀನುಗಾರರು ಉಪಸ್ಥಿತರಿದ್ದರು. ನನಗೆ ವಾರೈತರು ತೊಂದರೆ ಆಗೋದು ಲೆಕ್ಕ ಬೋಟ್ನಾದ ಸಂಪತ್ತು ಕಡಲು ಬರ್ತದೆ ಅವು ನಮ್ಮ ಕೈ ಸೇರ್ಲೆಕ್ಕ ಈ ಕರಾವಳಿಯಲ್ಲಿ ನಂಗೆ ಬೋಟ್ ಲೆಕ್ಕ ಅನುಕೂಲಕರವಾಯಿನ ರೀತಿ ಕಸ ಮಲ್ಪಲಿಕ್ಕೆ ಅನುಕೂಲಕರವಾದ ಒಂಜಿ ಮಡಿ ಪಲ್ಕೆ ಅವಲ ಬೂರ್ದು ನೆಕ್ಕ ಆಯ್ಕೆ ತೊಂದರೆ ಆದ ಲೆಕ್ಕ ಮುಖ್ಯವಾದ